ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಂಗಳೂರು ಕಡೆ ಸಾಂಪ್ರದಾಯಿಕವಾಗಿ ಮಾಡುವಂಥ ತುಂಬಾ ಆರೋಗ್ಯಕರವಾಗಿರುವಂಥ ಮತ್ತು ತುಂಬಾ ರುಚಿಯಾಗಿರುವಂಥ ಒಂದು ಕಡುಬಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಸೋರೆಕಾಯಿಯನ್ನು ಹಾಕ್ಕೊಂಡು ಮಾಡುವಂಥದ್ದು ತುಂಬಾ ತುಂಬಾ ಹೆಲ್ದಿ ರೆಸಿಪಿ. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸೋರೆಕಾಯಿ ಅಥವಾ ತುಳುವಿನಲ್ಲಿ ಇದನ್ನ ನಾವು ತುರೆ ಅಂತ ಕೂಡ ಹೇಳ್ತೀವಿ. ಇದರ ಕಡುಬನ್ನು ಮಾಡಲಿಕ್ಕೆ ನಾನು ಒಂದು ಹದವಾಗಿರುವಂತಹ ಮೀಡಿಯಮ್ ಸೈಜ್ದು ಸೋರೆಕಾಯಿಯನ್ನು ತಗೊಂಡಿದ್ದೇನೆ. ಎಳತ್ತಿದ್ರೆ ತುಂಬ ಒಳ್ಳೆಯದು, ತುಂಬ ಬಳ್ತಿರಬಾರ್ದು. ನೀಟಾಗಿ ತೊಳೆದುಕೊಂಡು ಅದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂತಂದರೆ ತುರಿದುಕೊಂಡು ಇದನ್ನ ಇಡಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ತುರಿದ್ರೆ ಬೆಸ್ಟ್. ನೋಡಿ, ಈ ಥರ ನೀಟಾಗಿ ತುರಿದುಕೊಳ್ಳಿ. ನೋಡಿ, ಹೀಗೆ ಆಗಬೇಕದು. ಇದು ಪರ್ಫೆಕ್ಟ್ ಆಗಿದೆ. ಸೋರೆಕಾಯಿ ಆರೋಗ್ಯಕ್ಕೆ ಕೂಡ ತುಂಬ ತುಂಬಾ ಒಳ್ಳೆಯದು. ಪಿತ್ತ ಇದ್ದರೂ ಕೂಡ ತುಂಬ ಒಳ್ಳೆಯದು ಅಂತ ನಮ್ಮ ಅಮ್ಮ ಹೇಳ್ತಾಯಿದ್ರು. ಈಗ ಇದನ್ನ ನಾನು ಕಡುಬನ್ನು ಮಾಡಲಿಕ್ಕೆ ಹಿಂದಿನ ದಿನ ರಾತ್ರಿಯೇ ಒಂದು ಗ್ಲಾಸಷ್ಟು ಕುಚ್ಚಲಕ್ಕಿ, 1 ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿ ಅಂದರೆ ವೈಟ್ ರೈಸ್ ಇದೆಯಲ್ವ, ದೋಸೆ ರೈಸ್ ಇದೆಯಲ್ವ, ಅದನ್ನ ಹಾಕಿ ಇಟ್ಟಿದ್ದೆ. ಬೆಳಗ್ಗೆಗೆ ತಿಂಡಿ ಮಾಡೋದಿದ್ರೆ ರಾತ್ರಿಯೇ ನೀರಲ್ಲಿ ನೆನೆ ಹಾಕಬೇಡಿ. ರುಬ್ಬೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 6 ಗಂಟೆ ಮೊದಲು ನೆನೆ ಹಾಕಬೇಕು. ರುಬ್ಕೊಳ್ಳುವಾಗ ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಗಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಿಟ್ಟು ತೆಳ್ಳಗಾಗಬಾರ್ದು ಮತ್ತು ತುಂಬ ದೋಸೆ ಥರ ನುಣ್ಣಗೆ ಕೂಡ ಆಗಬಾರ್ದು. ಸ್ವಲ್ಪ ತರಿದ್ರೆ ಏನೂ ತೊಂದರೆ ಇಲ್ಲ. ರುಬ್ಬಿದಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ತುರಿದಿಟ್ಟಿರುವಂತಹ ಕಾಯಿ ತುರಿ ಹಾಗೇನೆ ಈ ಸೋರೆಕಾಯಿ ಇದೆಯಲ್ವ ಅದನ್ನ ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಬರಬೇಕು. ತುಂಬ ತೆಳ್ಳಗಾದರೆ ನಮಗೆ ಬಾಳೆ ಎಲೆಯಲ್ಲಿ ನಾವು ಸವರಿ ಕಡುಬು ಮಾಡುವಾಗ ನೀರಾದರೆ ಕಷ್ಟ ಆಗುತ್ತೆ. ಒಂದು ವೇಳೆ ಹಿಟ್ಟು ತೆಳ್ಳಗಾಯಿತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ದಪ್ಪ ಆಯಿತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಟ್ಟನ್ನು ಕರೆಕ್ಟಾಗಿ ಸೋರೆಕಾಯಿ ತುರಿದಿದ್ದನ್ನೇ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಉಪ್ಪು ರುಬ್ಬುವಾಗಲೇ ಹಾಕ್ಕೊಳ್ಳಿ, ಅಷ್ಟೇ, ಬೇರೆ ಅಂತ ಇಲ್ಲ. ಈಗ ಈ ಬಾಳೆ ಎಲೆನ ಬಾಡಿಸ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೇನೆ. ಅದರ ದಂಟನ್ನೆಲ್ಲ ರಿಮೂವ್ ಮಾಡಿ, ಯಾಕಂತಂದರೆ ಫೋಲ್ಡ್ ಮಾಡೋಕ್ಕೆ ಕರೆಕ್ಟಾಗಿ ಬರಬೇಕು. ಇವಾಗ ಬಾಳೆ ಎಲೆನ ನೀಟಾಗಿ ಅಂದರೆ ಒರೆಸಿ ಕ್ಲೀನಾಗಿ ಮಾಡ್ಕೊಂಡು ಕೊನೆಗೆ ಬೇಕಾದರೆ ಒಂಚೂರು ತುಪ್ಪ ಸವರ್ಕೊಂಡು ಎಲೆ ಮೇಲೆ ಇದನ್ನ ಇದೆಯಲ್ವ ಈ ಹಿಟ್ಟನ್ನು ಈ ಥರ ನಾವು ನೋಡಿ ಹಾಕ್ಕೊತಾ ಹೋಗಬೇಕು. ತುಂಬ ದಪ್ಪಗೆ ಮಾಡ್ತಾ ಇಲ್ಲ, ಸ್ವಲ್ಪ ತೆಳ್ಳಗೆ ಮಾಡಿದರೆ ಬೇಗ ಬೇಯುತ್ತೆ. ದಪ್ಪ ಕಡುಬು ಮಾಡಿದರೆ ಏನಾಗುತ್ತೆ ಅಂತಂದರೆ ಬೇಗ ಬೇಯಲ್ಲ ಮತ್ತು ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಲ್ಲದನ್ನು ನಾವು ಇದೇ ಥರ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಆ್ಯಕ್ಚುಲಾಗಿ ಬಾಳೆ ಎಲೆಯಲ್ಲಿ ಈ ಕಡುಬನ್ನು ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ನಾವಿದನ್ನ ಬೇಯಿಸ್ಕೋಬೇಕು. ಸ್ಟವ್ ಮೇಲೆ ನಾನು ಇಡ್ಲಿಯನ್ನು ಬೇಯಿಸುವಂಥ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ನಮ್ಮ ಊರ ಕಡೆ ತೊಂದರದ ಕರ ಅಂತ ಹೇಳ್ತೀವಿ. ಇಡ್ಲಿಯನ್ನು ಸ್ಟೀಮಲ್ಲಿಟ್ಟು ಬೇಯಿಸುವಂಥ ಪಾತ್ರೆ. ನೀರು ಹಾಕಿ ಈ ಥರ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 15ರಿಂದ 25 ನಿಮಿಷ, ಮಿನಿಮಮ್ ಅಂತೂ ಒಂದು 25 ನಿಮಿಷ ಬೇಕಾಗುತ್ತೆ. ಕಡುಬು ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಬೇಯಿಸ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಬಿಟ್ಟು. ಈಗ ಒಂದು ಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. 1-2 ಹಸಿಮೆಣಸಿನಕಾಯಿ, 1 ತುಂಡು ಈರುಳ್ಳಿ, 2 ಸಲ ಬೆಳ್ಳುಳ್ಳಿ, ಹಾಗೆಯೇ 1 ಮುಷ್ಟಿಯಷ್ಟು ಕಾಯಿ ತುರಿ. ನಿಮಗೆ ಚಟ್ನಿ ಜಾಸ್ತಿ ಬೇಕಾದರೆ ಕಾಯಿ ತುರಿಯನ್ನು ಜಾಸ್ತಿ ಹಾಕೋಬಹುದು. ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತೊಂದು ಸ್ವಲ್ಪ ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೇನೆ. ಸ್ವೀಟಿಶ್ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೇನೆ. ಅದಾದ ನಂತರ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಆಗಲ್ಲ, ಸ್ವಲ್ಪ ತೆಳ್ಳಗೆ ಬೇಕು ಈ ಚಟ್ನಿ. ಒಗ್ಗರಣೆನ ಹಾಕ್ಕೊಂಡ್ರೆ ರುಚಿಯಾಗಿರುವಂತಹ ಕಾಯಿ ಚಟ್ನಿ ರೆಡಿ. ತಿಂಡಿಯನ್ನು ಬೇಯಲಿಕ್ಕಿಟ್ಟು ನೀವು ಚಟ್ನಿಯನ್ನು ರೆಡಿ ಮಾಡ್ಕೋಬೋದು. ಇಲ್ಲದಿದ್ದರೆ ಇದು ನಾನ್ ವೆಜ್ಜಲ್ಲಿ ಕೂಡ ತಿನ್ನೋದಕ್ಕೆ ತುಂಬ ಅಂತಂದರೆ ನಾನ್ ವೆಜ್ ಅಂದರೆ ಚಿಕನ್ ಸಾರು ಈ ಥರ ಎಲ್ಲ ಇರುತ್ತಲ್ಲ, ಅದರಲ್ಲೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು 20-25 ನಿಮಿಷ ಆಗಿದೆ. ನೀಟಾಗಿ ಕಡುಬು ಬೆಂದಿದೆ. ಇವಾಗ ನಾವಿದನ್ನ ತೆಗೆದು ಬಿಡ್ಬೋದು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಕ್ಲೀನಾಗಿ ಬೆಂದಿದೆ. ನೋಡಿ, ಎಷ್ಟು ರುಚಿಯಾಗಿರುವಂತಹ ತುಂಬಾ ಆರೋಗ್ಯಕರವಾಗಿರುವಂತಹ ಸೋರೆಕಾಯಿಯ ಕಡುಬು ರೆಡಿಯಾಗಿದೆ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆಯೇ ಎಷ್ಟು ಹೆಲ್ದಿಯಾಗಿರ್ಬೋದು ಅಂತ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ ಕೂಡ. ಅಂದರೆ ಕಡುಬು ಯೂಶ್ವಲಿ ಗಟ್ಟಿ ಇರುತ್ತೆ ಅಂತಾರೆ, ಬಟ್ ಸೋರೆಕಾಯಿನ ನಾವು ಈ ಥರ ತುರಿದ್ಬಿಟ್ಟು ಹಾಕಿ ಮಾಡೋದ್ರಿಂದ ಎಷ್ಟು ಮೆತ್ತಗಿರುತ್ತೆ ನೋಡಿ. ಇದು ಬಿಸಿ ಇರುವಾಗಲೇ ನಮಗೆ ಕಾಯಿ ಚಟ್ನಿನ ಹಾಕ್ಕೊಂಡು ತಿನ್ನೋದಕ್ಕೆ ಇದೆಯಲ್ವಾ, ದಿ ಬೆಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದ್ಸರಿ ಈ ರೆಸಿಪಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿ.